ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪುಡಮಡುತ್ತ ವರ್ಣಿಪೆನಿ ಕಥಾಮೃತವ ಸೃಷ್ಟಿಯ ಕಾರ್ಯವನ್ನು ಕೈಲಾಸದಲ್ಲಿ ಪರಮೇಶ್ವರನು
ಲಯದ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದಾರೆ. ನಿಜ. ಅದೇ ರೀತಿ ಪರಮ ಪಾವನವಾದಂತಹ ವೈಕುಂಠಪುರದಲ್ಲಿ ಪಾಲನಾಕರ್ತೃವಾಗಿ ಶ್ರೀಹರಿಯಾದ ನಾನೇ ಪಾಲನೆಯ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದೇನೆ. ನಿಜ. ಧರ್ಮವನ್ನು ಮೆಟ್ಟಿ ಅಧರ್ಮದ ದಾರಿಯಲ್ಲಿ ಸಂಚರಿಸುತ್ತಿರುವಂತಹ ಆ ದುರುಳ ದಾನವರನ್ನು ವಧಿಸಿ ದಾನವಂತಕ ಎನ್ನುವಂತಹ ಬಿರುದನ್ನು ಪಡೆದವನು ನಾನು. ಲಕ್ಷ್ಮೀ ಸಮೇತನಾದುದರಿಂದ ಲಕ್ಷ್ಮೀ ರಮಣನೆಂದಲೂ, ಚ್ಯುತಿರಹಿತನಾದುದರಿಂದ ಅಚ್ಯುತ ಎನ್ನುವ ಹಾಗೆ, ಆದಿ ಅಂತ್ಯರಹಿತನಾದುದರಿಂದ ಅನಂತ ಎನ್ನುವ ಹಾಗೆ ಎಲ್ಲರೂ ನನ್ನನ್ನು ಕೊಂಡಾಡುತ್ತಾ ಇದ್ದಾರೆ. ಸಾತ್ವಿಕತೆಯಿಂದ ಕೂಡಿದಂತಹ ಈ ಲೋಕದಲ್ಲಿ ಸತ್ವಗುಣೋಪೇತರಾದಂತಹ ಭಕ್ತರೆಲ್ಲರೂ ಅವರಿಗೆ ಆಶ್ರಯವನ್ನು, ಅನುಗ್ರಹವನ್ನು, ಸಾಮೀಪ್ಯ ಸಾಯುಜ್ಯಗಳನ್ನು ಒದಗಿಸುವವನು, ಭೂಮಂಡಲವನ್ನು ಎತ್ತಿ ಹಿಡಿಯುವಂತಹ ಆದಿಶೇಷನ ಮೇಲೆ ಪವಡಿಸುತ್ತಾ ಇದ್ದೇನೆ. ನನ್ನ ಮಡದಿ ಲಕ್ಷ್ಮಿ, ನೀನು ನನ್ನ ಪಾದವನ್ನು ಒತ್ತುತ್ತಾ ಇದ್ದೀಯಲ್ಲ. ರಮಣ, ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳು ಬಯಸುವುದಾದರೂ ಏನನ್ನು ಹೇಳಿ? ಏನು? ದೇವರಂತಹ ಗಂಡ ಸಿಗಬೇಕು ಎನ್ನುವ ಹಾಗೆ. ಈ ವಿಷಯದಲ್ಲಿ ನಾನು ಪುಣ್ಯವಂತಳೇ ಸರಿ. ದೇವರನ್ನೇ ಪತಿಯನ್ನಾಗಿ ಪಡೆದವಳಿದ್ದೇನೆ. ನೀವು ಮಹಾ ಮಹಿಮಾನ್ವಿತರು ಸ್ವಾಮಿ. ನಿಮ್ಮ ಅರಸಿಯಾಗಿ ನಾನು ಧನ್ಯಳು ಸ್ವಾಮಿ, ಧನ್ಯಳು. ಲಕ್ಷ್ಮಿ, ಧರ್ಮೋ ರಕ್ಷತಿ ರಕ್ಷಿತ ಎನ್ನುವ ಹಾಗೆ ಧರ್ಮದ ಹಾದಿಯಲ್ಲಿ ನಡೆಯುವವರನ್ನು ರಕ್ಷಿಸುತ್ತಾ ಅಧರ್ಮಿಗಳನ್ನು ಶಿಕ್ಷಿಸುತ್ತಾ ಪಾಲನೆಯ ಕಾರ್ಯದಲ್ಲಿ ನಿರತರಾಗಿರೋಣ. ಆಗದೆ ಹಾಗೆ ಲಕ್ಷ್ಮಿ. ಕ್ಷಿತಿಫಲಾಲಿಸು ಎನ್ನುವಂತೆ ಪತ್ತನದೇ ದೈತ್ಯಪತಿ ನಾಡಿ ಜಂಘ ಓಲಗವಾತಿ ವೈಭವದೊಳಿತು ಮತೆಯುತ ಮೆರೆದನು.
ರಾಕ್ಷಸ ಕುಲೋದ್ಧಾರಕ ಇರುವಂತಹ ಸ್ಥಳ ನಮ್ಮ ಅಂಕಿತ ಜಂಘ ಎಂದು ಕೇಳಿದ್ದೇವೆ. ಹೊರಟು ಬಂದಂತ ಕಾರ್ಯಕಾರಣ ನನ್ನನ್ನು ಲೋಕ ಕೊಂಡಾಡುತ್ತಾ ಉಂಟು. ಆ ದೇವತೆಗಳ ಮೋಸದಿಂದ ಹರಿದು ಹಂಚಾಗಿದ್ದ ರಾಕ್ಷಸ ಸಮುದಾಯವನ್ನು ಒಟ್ಟುಗೂಡಿಸಿದವನಿದ್ದಾನೆ. ಚಂದ್ರಾವತಿ ಪಟ್ಟಣದಲ್ಲಿ ಆಳ್ವಿಕೆಯನ್ನು ಮಾಡುತ್ತಾ ಅಸುರಾಧಿಪತಿ ಎಂಬಂತಹ ನೆಗೈತಗೆ ಒಳಗೊಂಡವನಾಗಿದ್ದೇನೆ. ಅಷ್ಟು ಮಾತ್ರವಲ್ಲ, ದೇವರಿಂದ ಪರಮೇಶ್ವರ ದೇವರಿಂದ ಬೇಕಾದ ವರವನ್ನು ಪಡೆದವನಿದ್ದೇನೆ. ಯಾಕಾಗಿ ಆ ಸುರರನ್ನು ಹೊಡೆದೋಡಿಸುವುದಕ್ಕಾಗಿ. ಹಾಗಾದ್ರೆ ಇಲ್ಲಿಯೇ ಹೆಚ್ಚು ನಿಲ್ಲುವುದಲ್ಲ, ಒಬ್ಬನೇ ಹೋಗುವುದಲ್ಲ. ಯಾರಲ್ಲಿ ನಮ್ಮವರು
ಇರುವಂತಹ ಸ್ಥಳ ಸ್ವರ್ಗಲೋಕಕ್ಕೆ ಯಾರೆಂದು ಕೇಳಿದ್ದೀರಿ? ದೇವೇಂದ್ರನೆಂದುಕೊಂಡಿದ್ದೇವೆ. ಹಾಗೆಂದುಕೊಳ್ಳಬಹುದು. ಹೊರಟು ಬಂದಂತಹ ಕಾರ್ಯ ಅನೇಕವಿದೆ, ಅನೇಕವಿದೆ. ಜನರ ನುಡಿಯನ್ನು ಕೇಳು ತಕ್ಷಣ ಸಮೂಹದೊಂದಿಗೆ ಸ್ವರ್ಗಲೋಕಕ್ಕೆ ದಾಳಿ ಇಟ್ಟುತ್ತಿದ್ದಾನಂತೆ. ಅವನನ್ನು ನಿಗ್ರಹಿಸುವ ಬಗೆ ಹೇಗೆ? ಹಾಗಾದ್ರೆ ತಡ ಮಾಡುವುದು ಯಾಕೆ? ಎತ್ತಿಕೊಳ್ಳಿ ನಿಮ್ಮ ಆಯುಧಗಳನ್ನು, ಏರಿಕೊಳ್ಳಿ ನಿಮ್ಮ ವಾಹನವನ್ನು, ನೇರವಾಗಿ ರಣರಂಗದತ್ತ ತೆರಳೋಣ.
ವಾಜವ ಸಂಗ್ರಾಮಕ್ಕೆ ಬಂದೆಯ ಬಲುಲೇದಾಯ್ತು ಖಳವಂಶಕ್ಕೆ ಮೋಸಗೈದೆಯ ಜೀವದಾಸೆಯುಳ್ಳ ಹೆಣ್ಣ ದಾಸವನಾಗಿದು ಒಳ್ಳೆದು. ಐರಾವತವನ್ನೇರಿಕೊಂಡು ವಜ್ರಾಯುಧವನ್ನು ಛಾಳಾಪಿಸುತ್ತ ನನ್ನೆದುರಿಗೆ ಬಂದು ನಿಂತವ ಇಂದ್ರನೇನೋ ನೀನು. ಲಾಸಾಯಿತು ಲಾಸಾಯಿತು. ಯಾಕೆ? ಅದೋ ನೋಡು ನೋಡು, ನಿಮ್ಮವರೆಲ್ಲ ಓಡಿ ಹೋಗುತ್ತಾ ಇದ್ದಾರೆ. ಆದರೂ ಧೈರ್ಯದಿಂದ ಮುಂದೆ ಬಂದಿದ್ದೀಯಲ್ಲ, ಒಳ್ಳೆಯ ಮಾತಿನಿಂದ ಹಿಂದೆ ಸರಿ. ಅದಿದ್ರೆ ನಿನ್ನ ತಲೆ ಕಾಣಿದನು. ನಿನ್ನ ಏಕಾಏಕಿ ಆದಂತಹ ಆಕ್ರಮಣಕ್ಕೆ ಹೆದರುವವರು ನಾವಲ್ಲ. ಈ ಹಿಂದೆ ಸ್ವರ್ಗದ ಮೇಲೆ ಆಸೆ ಇಟ್ಟು ಬಂದಂತಹ ಅದೆಷ್ಟೋ ದಾನವರು ಯಮಲೋಕವನ್ನು ಸೇರಿದ್ದಾರೆ ಎಂಬಂತಹ ವಿಷಯ ತಿಳಿದಿದ್ದರೂ ಕೂಡ ಬರುವಂತಹ ಮೂರ್ಖತನವನ್ನು ತೋರಿಸಿದೆಯಲ್ಲ. ವಿನಾಶಕಾಲ ವಿಪರೀತ ಬುದ್ಧಿ ಎಂಬಂತೆ ಬಲಾಬಲದ ಪ್ರದರ್ಶನವಾಗಲಿ. ನೋಡೋಣ ಬಾ ಮುಂದೆ. ನಮ್ಮವರೆಲ್ಲ ವಿಜಯೋತ್ಸವ ಆಚರಿಸುತ್ತಾ ಇದ್ದಾರೆ. ಇಷ್ಟಾದ್ರೆ ಸಾಕೆ, ಸಾಕಾಗುವುದಿಲ್ಲ. ವಿಷಯ ಹರಿಗೆ ತಲುಪಬೇಕು. ಆದ್ದರಿಂದಲೇ ಆ ವೈಕುಂಠಕ್ಕೆ ಹೋಗುವವರನ್ನೆಲ್ಲ ತಾಳದು ನಿಲ್ಲಿಸುವಂತ ಹೇಳಿದ್ದೇನೆ. ವಿಶ್ರಾಂತಿಯನ್ನು ಪಡೆಯುವುದಕ್ಕಾಗಿ ನಡೆಯುತ್ತೆ ನನ್ನಂತಪುರಕ್ಕೆ.
ಶೋಕಿಸುತ್ತೆನ್ನಯ ಲೋಕಕ್ಕೆ ಬಂದಿಹೆ ನಾಗಯನಾಯ್ತು ವಿವೇಕದೊಳ್ಬೇಳು ಪಾಕಜಾಸನ ಏಳು ನೀಯೇ ಗೆದಿ ರೂಪದೊಳು ನೀಯೇ ಗೆದಿ ರೂಪದೊಳು ಸುರಪಾಲ ದೇವ, ಅಪರೂಪಕ್ಕೆ ನೀನು ಬರುವವನು. ಆದರೆ ಇಂದು ಬಂದಾಗ ಕಣ್ಣಲ್ಲಿ ಮುಖದಲ್ಲಿ ಏನೋ ದುಗುಡತೆ ಕಾಣಿಸ್ತಾ ಇದೆ. ಏನಾಯಿತಯ್ಯ ದೇವ? ಯಾರಿಂದ ಕಷ್ಟ ಬಂದೊದಗಿತ್ತು ನನ್ನಲ್ಲಿ ಹೇಳಯ್ಯ. ದೇವಾ, ಎಲ್ಲ ತಿಳಿದಿದ್ದರೂ ಕೂಡ ನನ್ನ ಬಾಯಿಂದಲೇ ಕೇಳಬೇಕೆಂಬಂತಹ ಹಂಬಲವೇ. ಏನಾಯಿತು ದೇವಾ? ಭೂಲೋಕದ ಚಂದ್ರಾವತಿ ಪಟ್ಟಣದ ದೊರೆ ನಾಡಿಧಂಗ ಎನ್ನುವಂತಹ ದಾನವ ಸೇನಾ ಸಮೇತನಾಗಿ ಸ್ವರ್ಗಕ್ಕೆ ದಾಳಿ ಇಟ್ಟು ನಮ್ಮನ್ನೆಲ್ಲ ದೆಸೆಗಿಡಿಸಿದ್ದಾನೆ ದೇವ. ಹೌದೇ? ಆತನನ್ನು ನಿಗ್ರಹಿಸಿ ನಮ್ಮನ್ನು ಪೊರೆಯಬೇಕೆಂದು ನಿನ್ನಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಸ್ವಾಮಿ. ಸುರಪಾಲ ದೇವ, ಚಿಂತಿಸುವಂತಹ ಅಗತ್ಯವಿಲ್ಲ. ದಾನವರ ದಾಳಿ ಸ್ವರ್ಗಕ್ಕೆ ಇದ್ದದ್ದೇ ಹೌದು. ಚಿಂತಿಸಬೇಡ. ದಾನವರನ್ನು ಅತಿ ಶೀಘ್ರದಲ್ಲಿ ವಧಿಸಿಕೊಡುತ್ತೇನೆ. ನೀನು ನಡೆ. ಹಾಗೇ ಆಗಲಿ ಸ್ವಾಮಿ. ಸುರಪಾಲನಿಗೆ ಧೈರ್ಯವನ್ನು ಹೇಳಿದ್ದಾಗಿದೆ. ಶೀಘ್ರದಲ್ಲಿ ನಡೆಯುತ್ತೇನೆ ರಣಾಂಗಣಕ್ಕೆ. ಅದರ ಅಗತ್ಯವಿಲ್ಲ. ನೀನು ನನಗೆ ಅಪ್ಪಣೆಯನ್ನು ಕೊಟ್ಟಿದ್ದೇ ಹೌದಾದಲ್ಲಿ ಈ ಕೂಡಲೇ ಆ ದುರುಳನ ನಿರ್ನಾಮವನ್ನು ಆಶೀರ್ವದಿಸಿ ಕಳುಹಿಸು. ಗರುಡ, ನಿನ್ನ ಶಕ್ತಿಯಲ್ಲಿ ಕಿಂಚಿತ್ತೂ ಶಂಕೆ ಇಲ್ಲ. ಹೋಗಿ ಯುದ್ಧದಲ್ಲಿ ಜಯಶಾಲಿಯಾಗಿ ಬಾ. ಹಾಗೇ ಆಗಲಿ.
ರೆಕ್ಕೆಯನ್ನು ಕತ್ತರಿಸುವಾಗ ಯಾರು ತಾನೆ ನೋಡೋಣ. ಇಂದ್ರಾದಿ ದೇವತೆಗಳನ್ನು ಯುದ್ಧದಲ್ಲಿ ಸೋಲಿಸಿ ಲೋಕದಿಂದ ಓಡಿಸಿದ ಮಾತ್ರಕ್ಕೆ ನೀನು ರಣವೀರನೆಂದು ಮೆರೆಯಬೇಡವು. ಅಷ್ಟೇ ಅಲ್ಲ, ಶ್ರೀಹರಿಯನ್ನು ಭಕ್ತಿಯಿಂದ ಕಾಣಲು ಬರುವ ಭಕ್ತವೃಂದ ಹಾಗೂ ಬ್ರಾಹ್ಮಣರನ್ನು ತಡೆದು ಅನ್ಯಾಯವೆಸಗುತ್ತಿರುವ ನಿನಗೆ ಮೃತ್ಯು ರೂಪವಾಗಿ ಬಂದಿರುವವನು ಶ್ರೀಹರಿಯ ವಾಹನ ಗರುಡನಿದ್ದೇನೆ. ವಾರೋ ಯುದ್ಧಕ್ಕೆ. ಸಂತೋಷವಾಗಿದ್ದಾರೆ. ನಾನಿನ್ನು ನೇರವಾಗಿ ವೈಕುಂಠದತ್ತ ತೆರಳುತ್ತೇನೆ. ತರುಣಿಮಣಿಯ ಮೇಘಮುಖಿ ಸ್ಮರಣ ರಸಿಯನು ತರುಣಿಮಣಿಯ
ಹೆಣ್ಣಿನ ಜೀವನವೇ ಪಾವನ. ಹೌದು, ಮಗಳಾಗಿ, ಮಡದಿಯಾಗಿ, ತಾಯಿಯಾಗಿ ಜೀವನದಲ್ಲಿ ಸಾರ್ಥಕ್ಯವನ್ನ ಪಡೆದವಳು ನಾನು. ಮೆರೆಯುತ್ತಿರುವಂತಹ ಈ ಚಂದ್ರಾವತಿಯ ಅರಸನಾಗಿರುವಂತಹ ನಾಡೀಜಂಗನ ಮಡದಿಯಾಗಿ, ಮಗ ಮುರಾಸುರನಿಗೆ ತಾಯಿಯಾಗಿ ಜೀವನದಲ್ಲಿ ಸಂತೋಷದಿಂದ ಬಾಳುತ್ತಾ ಇದ್ದೇನೆ. ಆದರೆ ಹಿರಿಯವರಾದಂತಹ ನಮಗೆ ದಕ್ಕಬೇಕಾದಂತಹ ಆ ಸ್ವರ್ಗಲೋಕ, ಅಲ್ಲಿ ಆ ದೇವತೆಗಳಿದ್ದಾರೆ, ಅವರನ್ನ ಅಲ್ಲಿಂದ ಓಡಿಸಿ ಸ್ವರ್ಗವನ್ನ ನಮ್ಮದಾಗಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ನಮ್ಮವರು ಸೈನ್ಯ ಸಮೇತರಾಗಿ ಅಲ್ಲಿಗೆ ತೆರಳಿದ್ದಾರೆ. ಆದರೆ ಹೋಗಿ ಬಹಳ ಹೊತ್ತಾಯಿತು, ಇನ್ನೂ ಬರಲಿಲ್ಲ. ಅಲ್ಲಿಯ ವಿಚಾರ ಏನಾಯಿತು ಗೊತ್ತಾಗುತ್ತಾ ಇಲ್ಲವಲ್ಲ? ಹಾ ಹಾ ಹಾ, ಅದಾರು ಬರುತ್ತಿರುವುದು. ಅಳುತ ಚಂದ್ರಾವತಿಯ ಸೇರುತ್ತ ಅಳವೆಯೊಳಗಾಗಿರುವ ವಾರ್ತೆಯ ಒಳಗೆ ಬಂದ ಅಸುರ ನರಸಿಯೊಳದ ವಂದಿಸುತ್ತ ವಂದಿಸುತ್ತ ನಿಮ್ಮೊಡೆಯನ ಕಾಳಗದ ಸಂಗತಿ ಅಮ್ಮ ಅಮ್ಮ ಅಮ್ಮ
ಅಂತ ತಿಳಿಸು. ಈಗ ನಾನು ನಗರ್ತಾ ನಗರ್ತಾ ಹೇಳ್ಬೇಕಾ? ಹೌದು. ಆಮೇಲೆ ಅಮ್ಮ ಒಬ್ಬ ಪಕ್ಷಿ ಬಂದಮ್ಮ. ಯಾರು? ಪಕ್ಷಿ ಪಕ್ಷಿ? ಅವನೇ ಬಂದಮ್ಮ. ಹಾ ಅವ ಬಂದು ಹಾ ನಮ್ಮವರಿಗೆಲ್ಲ ಸಣ್ಣ 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 ಕೊಡ್ತಾನಮ್ಮ. ಹೌದೇ? ಹೌದಮ್ಮ. ಮುಂದೆ? ಮುಂದೆ ಹಲೋ ಹಲೋ ನಿಮಗೆ ಅಲ್ಲ ಮಾತನಾಡುದು? ನಾನು ಅಲ್ಲಿ ನಡ್ದದ್ದನ್ನು ಹೇಳುದಮ್ಮ ನಿಮಗೆ. ಓಹೋ, ಅಲ್ಲಿ? ಹೌದು. ಆ ಪಕ್ಕಿಸಿಟ್ಟಲ್ಲ ನಮ್ಮ ರಾಯರಿಗೆ ಹಾ ಹಾಗೆ ಹೇಳಿದಮ್ಮ. ಹೌದೇ? ಅದಾದ್ಮೇಲೆ ನಮ್ಮ ರಾಯರ ಕಪಾಳಕ್ಕೆ ಹೌದೇ? ಹೌದು. ಏನಾಯ್ತು? ನಮ್ಮ ರಾಯರು ಮೇಲೆ ಕೂತವರು ಹಾ ಗದ್ದೆಯಲ್ಲಿ ಬಿದ್ದರಮ್ಮ. ಕೆಳಗೆ ಬಿದ್ರ? ಗದ್ದೆಯಲ್ಲಿ ಕೂತವರು ಕೆಳಗೆ ಬಿದ್ದರಮ್ಮ. ಗದ್ದುಗೆಯಲ್ಲಿ ಕುಳಿತುಕೊಂಡವರು ಕೆಳಗೆ ಬಿದ್ರೆ? ಹೌದಮ್ಮ. ಅಯ್ಯೋ ದೇವ್ರೆ, ಏನಾಯ್ತು? ಅದಾದ್ಮೇಲೆ ಉಂಟಲ್ಲಮ್ಮ, ಅದಾದ್ಮೇಲೆ ನಾನು ಹತ್ತಿರ ಹೋಗಿ ನೋಡಿದಮ್ಮ. ಹತ್ತಿರ ಹೋಗಿ ನೋಡಿದೆ. ನೋಡಿದಾಗ ಇಷ್ಟೊಂದ ನಾಲಗೆ ಹೊರಗೆ ಹಾಕಿ ನಮ್ಮ ರಾಯರು ರಕ್ತ ಕಾರಿ ಪತಿಯೇ ನೀ ಮಡಿದೆಯಲ್ಲ, ಪತಿಯೇ ಮಡಿದೆಯಲ್ಲ, ಎನಗೆ ಗತಿಯಾರು, ಎನಗೆ ಗತಿಯಿನ್ನಾರು, ಉಮಿಯ ರಸಗೆ ವೇದ್ಯವು ಬಹಳ ಚೋದ್ಯವು ರಮಣ, ಉಮೆಯ ರಸಗೆ ವೇದ್ಯವು ಬಹಳ ಚೋದ್ಯವು ರಮಣ, ಮಡಿದೆಯಲ್ಲ ರಮಣ. ಪತಿಯೇ ಅಯ್ಯೋ ವಿಧಿಯೇ, ಪತಿಯೇ ನೀ ಮಡಿದೆಯಾ ಸ್ವಾಮಿ? ನಮ್ಮನ್ನ ಅಗಲಿ ಮುಂದೆ ಬಾರದಂತಹ ಲೋಕಕ್ಕೆ ಹೋದೆಯಾ ಸ್ವಾಮಿ? ನನಗಿನ್ನು ಯಾರಿದ್ದಾರೆ? ನಮಗಿನ್ನು ಯಾರು ಗತಿ ಇದ್ದಾರೆ? ಆ ಪಕ್ಷಿ ನಿಮ್ಮನ್ನ ಕುಕ್ಕಿ ಕುಕ್ಕಿ ಚುಚ್ಚಿ ಕೊಂದು ಹಾಕಿತಲ್ಲ. ಅಯ್ಯೋ ವಿಧಿಯೇ, ನಾನಿನ್ನೇನು ಮಾಡಲಿ? ಏನು ಮಾಡಲಿ? ಇಲ್ಲ ಇಲ್ಲ, ನಾನು ಒಳಬಾರದು, ಅಳ ಕೂಡದು. ಯಾಕೆ? ಎದೆ ಎತ್ತರಕ್ಕೆ ಬೆಳೆದು ನಿಂತಹ ಮಗ ಮುರಾಸುರನಿದ್ದಾನೆ. ಅವನನ್ನ ಕರೆಸಿ ನಮಗಾದಂತಹ ಅಪಮಾನಕ್ಕೆ, ನನ್ನವರನ್ನು ಕೊಂದಂತಹ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನ ನೀಡಬೇಕಾಗಿದೆ. ಹಾಗಾಗಿ ಮಗನೇ ಮುರಾಸುರ, ಬಾ ಮಗನೇ, ಬಾ ಕಂದ, ಬಾ, ಬಾ. ಯಾಕೆ ಕರೆದ ಜನನಿ
ಕೇಳಿತು ಓಡೋಡಿ ಬಂದಿದ್ದೇನೆ. ನಿಮ್ಮನ್ನು ನೋಡುವಾಗ ಎಂದಿನಂತಿಲ್ಲ, ನೀವು ಕಣ್ಣೀರ ಧಾರೆ ಸುರಿಯುತ್ತಾ ಇದೆ. ಯಾಕಮ್ಮ ದುಃಖ? ಯಾರಿಂದ ಕಷ್ಟ ಬಂತು ನನ್ನನ್ನೇ ಹೇಳಿ. ಮಗನೇ, ನಮಗೆ ಬಂದಂತಹ ಕಷ್ಟವನ್ನ ಏನೆಂದು ಹೇಳಲಿ? ಯಾಕಮ್ಮ? ನಮ್ಮ ಬಾಳುವೆ ತೀರಿತು ಕಂದ, ತೀರಿತು. ಯಾಕೆ ಹೀಗೆ ಹೇಳ್ತಾ ಇದ್ದೀರಿ? ಹೌದು ಮಗನೇ, ನಿನ್ನ ತಂದೆ ಸ್ವರ್ಗವನ್ನ ನಮ್ಮದಾಗಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ಸೈನ್ಯ ಸಮೇತರಾಗಿ ಆ ದೇವತೆಗಳೊಂದಿಗೆ ಯುದ್ಧಕ್ಕೆ ಹೋದರು. ಯುದ್ಧದಲ್ಲಿ ಗೆದ್ದರು. ಸಂತೋಷದ ವಿಚಾರ ತಾನೆ. ಆದರೆ ಮಗನೇ, ಈ ಸಂತೋಷ ನಮ್ಮ ಬಳಿಯಲ್ಲಿ ಹೆಚ್ಚು ಕಾಲ ಉಳಿಯಲೇ ಇಲ್ಲ. ಯಾಕಮ್ಮ? ಯಾಕೆ ಬಲ್ಲೆಯ? ಏನಾಯ್ತಮ್ಮ? ಆ ದೇವತೆಗಳು ನಿನ್ನ ತಂದೆಯನ್ನ ಮೋಸದಿಂದ ಕೊಲ್ಲಿಸಿದರು. ಆದರೆ ದೈವ ಬಲವೂ ನಿನಗೆ ಅತ್ಯಗತ್ಯ. ಹಾಗಾಗಿ ಪರಶಿವನನ್ನ ಭಕ್ತಿಯಿಂದ ಮೆಚ್ಚಿಸಿಕೋ, ಬೇಕು ಬೇಕಾದಂತಹ ವರಗಳನ್ನ ಪಡೆದುಕೋ. ತದನಂತರ ಆ ದೇವತೆಗಳಿಗೆ ಸರಿಯಾದ ಶಿಕ್ಷೆಯನ್ನ ನೀಡು. ಹೋಗಿ ಬಾ, ನಿನಗೆ ಶುಭವಾಗಲಿ. ಧನ್ಯೋಸ್ಮಿ ತಾಯೇ, ಧನ್ಯೋಸ್ಮಿ. ನನ್ನ ಧ್ಯೇಯ ಏನು? ದೇವಲೋಕವನ್ನು ವಶಪಡಿಸಿಕೊಳ್ಳಬೇಕು. ಅವರಿಗೆ ತಕ್ಕ ಶಾಸ್ತಿಯನ್ನೇ ಮಾಡಬೇಕಾಗಿದೆ. ತಡ ಮಾಡುವುದಲ್ಲ, ದೇವಲೋಕಕ್ಕೆ
ಇಲ್ಲದೆ ಹೋದರೆ ನಿನ್ನ ತಂದೆಗಾದ ಗಂಗೆ ನಿನಗಾದಿತ್ತು. ತೀರಿಸಲು ನಾನು ರೋಷದಿ ಬಂದರೆ ಕೇಳು. ದೇವೇಂದ್ರ, ಏನು ಪಾಪಿ, ನನ್ನ ತಂದೆಯವರನ್ನು ಮೋಸದಿಂದ ಕೊಲ್ಲಿಸಿದೆಯಾ? ನಿನ್ನನ್ನೊಬ್ಬನನ್ನೇ ಅಲ್ಲ, ನಿಮ್ಮೆಲ್ಲರನ್ನು ಸೆರೆ ಪಡೆದು ಬಳಿಕ ಹರಿಗೂ ಒಂದು ಬುದ್ಧಿಯನ್ನು ಕಲಿಸಿ ನಿಮ್ಮನ್ನೆಲ್ಲರನ್ನು ನಾಶ ಮಾಡ್ತೇನೆ. ನೋಡೋಣ. ಸುರಭಾರ ಯುದ್ಧದಲ್ಲಿ ಸೋತು ಹೋಗಿದ್ದಾನೆ. ಆದರೆ ಸುರದ ಪಟ್ಟವನ್ನು ಮರಳಿ ಆತನಿಗೆ ನೀಡಿದ್ದೇನೆ. ಎಲ್ಲವೂ ನನ್ನ ಆಜ್ಞೆಯಂತೆ ನಡೆಯಬೇಕು. ಈ ಶುಭ ಸಮಾಚಾರವನ್ನು ತಾಯಿಗೆ ತಿಳಿಸಬೇಕಾಗಿದೆ. ಮುರಾಸುರನಿಂದ ಕಂಗೆಟ್ಟಂತಹ ದೇವೇಂದ್ರನಿಗೆ ಅಭಯದ ಮಾತನ್ನು ಹೇಳಿದ್ದೇನೆ. ಇನ್ನು ತಡ ಮಾಡುವುದಲ್ಲ, ನೇರವಾಗಿ ಬಂದೆ ಹೋಯ್ಕೊಂಡ ವಾಸನೆ ಎನ್ನ ತರದೆಯ ಕೊಲಿಸಿದ ಮೂರ್ಖನೇ. ಹಿಂದೆ ತಮ್ಮನ ಮತ್ಸ್ಯ ರೂಪದಿ ಬಂದೆ ಕೊಂದಲ್ಯಾಕೆಲೋ ಬೇಳು ಕಥನ. ಹಿಂದೆ ತಮ್ಮನ ಮತ್ಸ್ಯ ರೂಪದಿ ಬಂದೆ ಕೊಂದಲ್ಯಾಕೆಲೋ ಬೇಳು. ಸಮರಕ್ಕಾಗಿ ಬಂದು ನಿಂತೆಯೋ? ಭಲರೆ, ನಿನ್ನನ್ನೇ ನಿರೀಕ್ಷಿಸುತ್ತಾ ಇದ್ದೆ. ನೀನು ನಮ್ಮ ವಂಶದ ವೈರಿ ಅಂತ ಹೇಳ್ತಾ ಇದ್ದೇನೆ. ನಾನು ಪ್ರಶ್ನಿಸ್ತಾ ಇದ್ದೇನೆ ನಿನ್ನಲ್ಲಿ. ಈ ಹಿಂದೆ ತಮಾಸುರನನ್ನು ಮತ್ಸ್ಯನಾಗಿ ಕೊಂದೆ ಅಲ್ಲ, ಯಾಕೆ ಹೇಳು? ವೇದವನ್ನು ಅಪಹರಿಸಿದಂತಹ ತಮಾಸುರನನ್ನು ವಧಿಸುವುದಕ್ಕೆ ಬೇಕಾಗಿ ಮತ್ಸ್ಯಾವತಾರವನ್ನು ತಾಳಿದ್ದು ಹೌದು. ಇಂದು ನಿನ್ನನ್ನು ವಧಿಸುವಂತಹ ಪ್ರಸಂಗ ಒದಗಿ ಬಂದಿದೆ. ಶರಣಾದರೆ ಪಡೆಯುತ್ತೇನೆ.
ಕೊಂದರ ನನ್ನ ಮಧುಸೂದನ ಹಂದಿರು ಪವನಂದು ದೂರದಲ್ಲಿ ಮುಡಕೊಂದದ್ಯಾಕೆರೋ ಹೇಳುದವದಲ್ಲಿ ಏನಂದೆ? ಇನ್ನೊಂದು ಪ್ರಶ್ನೆಯನ್ನು ನಿನ್ನ ಮುಂದೆ ಇಡುತ್ತಾ ಇದ್ದೇನೆ, ಕೇಳು. ಹೌದೇನೋ? ನಮ್ಮ ವಂಶದವರನ್ನೆಲ್ಲ ವಿಧ ವಿಧವಾದ ರೂಪದಿಂದ ನೀನು ಕೊಂದವನಲ್ವೇ? ಹೌದು. ಹಿರಣ್ಯಾಕ್ಷನನ್ನು ಹಂದಿ ರೂಪದಲ್ಲಿ ಬಂದು ಕೊಂದೆ ಅಲ್ಲ? ಯಾಕೆ ಹೇಳು? ಇಂದು ನಿನ್ನನ್ನು ಸಂಹರಿಸುವಾಗ ಶಿರವನ್ನು ತಡೆಯುವಾಗ ಯಾರು ತಡೆಯುತ್ತಾರೋ ನಾನು ನೋಡುತ್ತೇನೆ. ವಿಧವಾದ ರೂಪದಿಂದ ಕೊಂದಿರುವ ಹತೇನ ಈ ಮುರಾಸುರನಲ್ಲಿ ನಿಲ್ಲಿಸಲ್ಲದು ಬಾಬುತೆ ನೋಡೋಣ. ಯುದ್ಧದಲ್ಲಿ ಕೈ ಸೋತಿದ್ದಾನೆ, ಆತನನ್ನು ಅರಸುತ್ತಾ ಮುಂದುವರಿತೇನೆ. ಅಯ್ಯೋ, ಏನು ಮಾಡಲಿ ನಾನು, ಏನ ಮಾಡಲಿ? ನನ್ನನ್ನು ಈ ಸಂಕಷ್ಟದಿಂದ ಹೊರತರುವವರಾದರೂ ಯಾರು? ಕಾಣುತ್ತಿದೆಯಲ್ಲ ಭದ್ರಿಕಾಶ್ರಮದ ಹೇಮಾವತಿ ಗುಹೆ. ಇಲ್ಲಿಯೇ ನಿಂತು ಆ ಮಹಾಮಾತೆಯನ್ನು ಸ್ತುತಿಸುತ್ತೇನೆ. ಜಯ 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 ಜಯ. ನಮೋ ಶಂಕರಿ ವೈಗಿರಿ ಭಯಂಕರಿ ನಮೋ द्युमणि प्रकाशित भ्रामरि भगवती कुमुद नेत्र गौरी द्युमणि प्रकाशित भ्रामरि भगवती कुमुद नेत्र गौरी महेश्वरी कुमुद नेत्र गौरी नमो शंकरी वैरि भयंकरी नमो ह्रींकारी ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಯ 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 ಜಯ. ಶ್ರೀರಮಣ
ಪ್ರಾರ್ಥಿಸುತ್ತಾ ಇದ್ದೀಯಲ್ಲ, ಹೌದಮ್ಮ. ಇದೋ ಪ್ರತ್ಯಕ್ಷವಾಗಿದ್ದೇನೆ. ಸಂತೋಷವಾಯಿತು. ನಿನ್ನ ಮುಖಾವಲೋಕನವನ್ನು ಮಾಡಿದಾಗ ಇದೇನು ಕಣ್ಣೀರು? ಯಾರಿಂದ ನಿನ್ನ ಪಾಲಿಗೆ ಮತ್ತೆ ಕಷ್ಟ ಒದಗಿ ಬಂತು? ಯಾಕೆ ಭೀತನಾಗಿದ್ದಿ? ನಿವೇದಿಸಿಕೋ, ನಿವೇದಿಸಿಕೋ. ಅಮ್ಮ, ಏನೆಂದು ಹೇಳಬೇಕು ತಾಯಿ? ನಮ್ಮ ಕಷ್ಟವನ್ನು ತಿಳಿಯದವಳಲ್ಲ ನೀನು. ಆದರೂ ಈ ಭಕ್ತನ ಬಾಯಲ್ಲಿಯೇ ಕೇಳಬೇಕೆಂಬ ಆಸೆ ಅಲ್ಲವೇ? ಹೇಳುತ್ತೇನಮ್ಮ. ದುಷ್ಟನಾದಂತಹ ಮುರಾಸುರನಿಂದ ನಮಗೆ ಕಷ್ಟ ಒದಗಿತಮ್ಮ. ಆತನಲ್ಲಿ 10 ದಿವಸಗಳ ಕಾಲ ಯುದ್ಧವನ್ನು ಮಾಡಿದೆ. ರಾತ್ರಿ ಹಗಲು ಯುದ್ಧವನ್ನು ನಡೆಸಿದರು. ಸೋಲು ನನ್ನ ಪಾಲಿಗಾಯಿತಮ್ಮ. ಹಾಗಾಗಿಯೇ ನೀನಲ್ಲದೆ ಇನ್ನಾರೂ ಇಲ್ಲ ಎಂಬ ಕಾರಣಕ್ಕೆ ಬೇಕಾಗಿ, ನಮ್ಮನ್ನು ರಕ್ಷಿಸುವುದಕ್ಕೆ, ಲೋಕವನ್ನು ಉದ್ಧರಿಸುವುದಕ್ಕೆ ಬೇಕಾಗಿ ನಿನ್ನನ್ನು ಪ್ರಾರ್ಥಿಸುತ್ತಿದ್ದೇನೆ. ನಮ್ಮನ್ನು ರಕ್ಷಿಸಬೇಕು ತಾಯಿಯೇ, ರಕ್ಷಿಸಬೇಕು. ಅಳುಕದಿರು, ಅಳುಕದಿರು. ಅಳುಕದಿರು ನೀ, ಅಳುಕದಿರು ನೀನಿಲ್ಲೆ ಮಲಗಿರೆ. ಖಳನು ಪುಡುಕುತ್ತ ಬರುವ ಈಗಲೇ, ಖಳನು ಪುಡುಕುತ್ತ ಬರುವ ಈಗಲೇ, ಪಳಿವ ನಿನ್ನ ನನದಿ, ಪಳಿವ ನಿನ್ನ ನನದಿ ನಾ ಸಂಭವಿಸಿ, ಪಳಿವ ನಿನ್ನ ನನದಿ ನಾ ಸಂಭವಿಸಿ, ದಾನವನ ಕಲಹದಲ್ಲಿ ಸಂಹರಿಸಿ, ದಾನವನ ಕಲಹದಲ್ಲಿ ಸಂಹರಿಸಿ, ರಾಕ್ಷಸ ಕುಲ ಕುಠಾರಕನೊಬ್ಬ ಬಿರುದನು, ರಾಕ್ಷಸ ಕುಲ ಕುಠಾರನೆಂಬ ಬಿರುದನು ಉಳಿಪೇ, ಉಳಿಪೇ. ಅಳುಕದಿರು ನೀ, ಇಲ್ಲೇ ಮಲಗಿರೆ, ಮಲಗಿರೆ. ಕಂದ, ನೀ ಅಳುಕದಿರು. ದುರುಳನಾದಂತಹ ಮುರನಿಂದಲಾಗಿ ಬೆದರಿದ್ದೀಯಲ್ಲ, ಈ ಕ್ಷಣಕ್ಕೆ ನೀನು ಮಾಡಬೇಕಾದದ್ದು ಇಷ್ಟು. ಇಲ್ಲಿಯೇ ಕಾಣುತ್ತಿರುವಂತಹ ಈ ಶಿಲೆಯಲ್ಲಿ ನೀನು ಪವಡಿಸಬೇಕು. ಆ ಹೊತ್ತಿನಲ್ಲಿ ನಿನ್ನ ಪೊಳೆವ ಮುಖಾರವಿಂದದಿಂದ ನಾನು ಸಂಭವಿಸಿ ಬಂದು ಆ ಖಳಮುರರನ್ನು ಸಂಹರಿಸುವವಳಿದ್ದೇನೆ. ಅರಸುತ್ತ ಆತ ಈ ಎಡೆಗೆ ಬರುತ್ತಾನೆ. ನಿಶ್ಚಿಂತನಾಗು, ನಿಶ್ಚಿಂತನಾಗು. ಕೈಯ ಮಲಗಿರುವೆ ಲೋಕಯ್ಯ, ಕೈಯ ಮಲಗಿರುವೆ ಲೋಕಯ್ಯ. ಆ ಆ ಆ
ಲೋಕಮೂರರೊಳು ನೀ ಏಕ ಸಾಹಸಿಯಂತೆ ಲೋಕಮೂರರೊಳು ನೀ ಏಕ ಸಾಹಸಿಯಂತೆ ಯಾಕಯ್ಯ ಮಲಗಿರುವೆ ಯಾಕಯ್ಯ ಮಲಗಿರುವೆ ಲೋಕಯ್ಯನೇ ಯಾಕಯ್ಯ ಮಲಗಿರುವೆ ಯಾಕಯ್ಯ ಮಲಗಿರುವೆ ಹರೇ, ಸಾಕಾಯ್ತೆ ನಿನಗೆ ಯುದ್ಧದ ಬರೆ. ಎಲ್ಲರನ್ನು ಗೆದ್ದಿರನೆಂದ ಬೆಂಕ ಎಲ್ಲಿ ಹೋಯಿತು? ಇದೋ ಈ ಶಕ್ತಿಯಿಂದ ಆಗತ್ತನ್ನು ಯುಕ್ತಿಯಿಂದ ಮಾಡಿ ಪೂರೈಸುವನಂತೆ ನೀನು ಆತಂತ ಹೇಳ್ತಾ ಇದ್ದೇನೆ. ಏಳು ಏಳು ತೋರಿಸು ನಿನ್ನ ಪರಾಕ್ರಮ. ಏಳುವುದಲ್ವೇ ಪಿಡಿದೆಪ್ಪಿ ಇಂದಿರೇಶನ ಕಂಠವ ಕಡಿವೆ ನೆಂದೆನುತ್ತಾಯಿ ಹರಿಯನ್ನು ನಿನ್ನ ಬದುಕು ಬಿಡುವುದಿಲ್ಲ. ಆದ್ದರಿಂದ ಎತ್ತಿದ ಈ ಕಠಾರಿಯಿಂದ ಈತನ ಶಿರಸ್ಸ ಜಲಜಾಕ್ಷಿ ನೀನಾರು ನುಡಿ ಬೆಸರ ಜಲಜಾಕ್ಷಿ ನೀನಾರು ಜಲಜಾಕ್ಷಿ ನೀನಾರು ನೀನಾರು ಆರು ಜಲಜಾಕ್ಷಿ 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 ನೀನಾರು ನುಡಿ ಬೇಸರ ನುಡಿ ಬೇಸರ ನುಡಿ ಬೇಸರ ನುಡಿ ಬೇಸರ ನುಡಿ ಬೇಸರ ಮಾಧವನ ಕಡಿವಾಗ ತಡೆದ್ಯಾಕೆ ಪೇಳು ಮಾಧವನ ಕಡಿವಾಗ ತಡೆದ್ಯಾಕೆ ಪೇಳು ಜಲಜಾಕ್ಷಿ ನೀನಾರು ನುಡಿ ಬೆಸರ ಮಾಧವನ ಕಡಿವಾಗ ಬರದೆಲ್ಲ ತಡೆದ್ಯಾಕೆ ಪೇಳು ಜಲಜಾಕ್ಷಿ ನೀನಾರು ಯಾರೇ ಜಲಜಾಕ್ಷಿ ನೀನಾರು ನುಡಿ ಬೆಸರ ಮಾಧವನ ಕಡಿವಾಗ ಬಂದರದ್ಯಾಕೆ ಪೇಳು ಮಾಧವನ ವಧೆಗಾಗಿ ನಾನು ಮುಂದುವರೆದಾಗ ಓಡೋಡಿಕೊಂಡು ಬಂದೆ ಅಲ್ಲ. ಓ ಹೆಣ್ಣೆ ಜಲಜಾಕ್ಷಿ ಎನ್ನುವ ಹಾಗೆ ನಿನ್ನನ್ನು ಸಂಬೋಧಿಸ್ತಾ ಇದ್ದೇನೆ. ಆದ್ದರಿಂದ ಕೇಳ್ತಾ ಇದ್ದೇನೆ, ಏನು? ಅವನ ವಧೆಗಾಗಿ ಮುಂದುವರಿದಾಗ ಓಡೋಡಿ ಬಂದು ನನ್ನನ್ನ ತಡೆದೆ ಅಲ್ಲ. ಓ ಹೆಣ್ಣೆ, ಏನು? ಯಾರು ಯಾಕೆ ಬಂದೆ? ಈ ಹರಿಗೂ ನಿನಗೂ ಇರುವ
ವಧಿಸಿದವಳು ಓಹೋಹೋ. ಈತನ ಕುಮಾರಿಯೇ ನಾನಾಗಿದ್ದೇನೆ. ಹೌದೇ? ನಾನು ಬಂದ ಉದ್ದೇಶ ಏನದು? ನಿನ್ನ ವಧೆ. ಹಾ. ಚೆನ್ನಾಗಿ ಬರೀತಾ ಇದ್ದೀಯಲ್ಲ, ಓಹೋ. ಬಿಡ್ತಾನೆ ಅಂತ ಭಾವಿಸಿದೀಯ? ಎಲ್ಲ ಹೆಣ್ಣೆ ಮೂರು ಲೋಕಗಳಿಂದ ನಾನು ಸಾಮಾನ್ಯನೆಂದು ಭಾವಿಸಿದೆಯಾ? ಮೂರು ಲೋಕದಲ್ಲಿಯೂ ಕೀರ್ತಿಯನ್ನು ಸಂಪಾದಿಸಿದವ ವೀರನು, ಧೀರನು, ಶೂರನು ನಾನಾಗಿರುವೆ. ಆದ್ದರಿಂದ ಹೇಳ್ತಾ ಇದ್ದೇನೆ, ಓ ಜಲಜಾಕ್ಷಿ, ಬಾರಿ 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 ನನ್ನ ನೀನೇ. ಮುಚ್ಚು ಮುಚ್ಚು ಮುರಾಸುರ, ನಾಲಿಗೆ ತಿರುಗಿದಂತೆ ಮಾತನಾಡಿದರೆ ಜಾಗೃತೆ ಕೇಳು. ಗಂಡನಕ್ಕನಾಗಿ ಮೆರೀತಾ ಇದೆಯಲ್ಲ, ನಿನ್ನ ವಧೆಗಾಗಿ ಜನಿಸಿದವಳು ಓಹೋ. ನಾರಿ ಅಷ್ಟಬುದ್ಧಿಯಾಗಿದ್ದಾಳೆ. ಬಾ ಮುಂದಕ್ಕೆ. ಪರಾಕ್ರಮವನ್ನು ರಣದಲ್ಲಿ ನೋಡ್ತೇನೆ. ವೈಕುಂಠಪತಿಯಾದ ಮೋಕ್ಷದಾಯಕ ಗಣನ ನೀ ಕೊಂದ ಕಾರಣದ ಸುರನ ನೀ ಕಕ್ಕೆ ಸುಖವಾಯ್ತು ಏಕಾದಶಿ ಎಂದು ಲೋಕದೊಳಗ ಜನರು ಎಲ್ಲ ಜಯ 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 ಜಯ. ಕಂದ, ಅಮ್ಮ, ಉಗ್ರರೂಪಿಯಾಗಿದ್ದಂತಹ ನನ್ನನ್ನು ಶಾಂತಗೊಳಿಸುವುದಕ್ಕಾಗಿ ಭಕ್ತಿಯ ಕಾಲುವೆಯನ್ನೇ ಹರಿಸುತ್ತಾ ಇದ್ದೀಯ. ಹೌದು ತಾಯಿ. ಇದೋ ಶಾಂತಳಾಗಿದ್ದೇನೆ. ಮಗನೇ, ಅಮ್ಮ, ನಿನಗಿದ್ದಂತಹ ಅಭಯ ವಚನದಂತೆ ದೃಢನಾಗಿ ಬರೆದಂತಹ ಆ ಮುರಾಸುರನನ್ನು ವಧಿಸಿದ್ದಾಗಿದೆ. ಲೋಕಕ್ಕೆ ಕಲ್ಯಾಣವಾಗಿದೆ. ಚಿರರಿಗೆಲ್ಲ ಅವರವರ